2015-2020ನೇ ಸಾಲಿಗೆ ಚುನಾಯಿತರಾಗಿರುವ ಕೊಲ್ನಾಡು ಗ್ರಾಮ ಪಂಚಾಯತ್ ಆಡಳಿತವು ಅವಧಿಗೆ ಮೊದಲೇ ಗುರಿ ಮುಟ್ಟಿದ ಸಾಧನೆಯನ್ನ ಮಾಡಿದೆ. ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಗ್ರಾಮದ ಜನತೆ ಬಹಳಷ್ಟು ನಿರೀಕ್ಷೆಯನ್ನ ವ್ಯಕ್ತಪಡಿಸಿದಾಗ ರಸ್ತೆ, ನೀರು, ವಿದ್ಯುತ್, ವಸತಿ, ನಿವೇಶನಗಳ ಜೊತೆಗೆ ಶಿಕ್ಷಣ, ಆರೋಗ್ಯದಂತಹ ಇತರ ಮೂಲಭೂತ ಅವಶ್ಯಕತೆಗಳನ್ನು ಕಲ್ಪಿಸಲಾಗಿದೆ ಎಂದು ಕುಳಾಲು ಸುಭಾಷ್ ಚಂದ್ರ ಶೆಟ್ಟಿ ಅವರು ಹೇಳಿದರು. ಅವರು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿ, ಹಲವು ಅಭಿವೃದ್ಧಿಯ ಜೊತೆಗೆ ಭವಿಷ್ಯದ ಯೋಜನೆಗಳಿಗೆ ಅನುಕೂಲವಾಗಲು ಸ್ವಂತ ಸಂಪನ್ಮೂಲಗಳನ್ನು 50 ಲಕ್ಷಕ್ಕೆ ಏರಿಸುವ ಗುರಿ ಇಡಲಾಗಿತ್ತು. 1 ವರ್ಷ ಮುಂಚಿತವಾಗಿ ಅಂದರೆ 4 ವರ್ಷ ಪೂರ್ತಿಗೊಂಡಾಗ ಗುರಿಯನ್ನ ತಲುಪಲಾಗಿದೆ. ಇದು ಮಾತ್ರವಲ್ಲದೆ ಆಕರ್ಷಕ ಕಚೇರಿ ಕಟ್ಟಡ ನಿರ್ಮಾಣ, ಮಾದರಿ ಗ್ರಾಮ ಸಭೆಗಳ ಆಯೋಜನೆ, ಪಾರದರ್ಶಕ ಆಡಳಿತದ ಜೊತೆಗೆ ವಿವಿಧ ಇಲಾಖಾ ಮಾಹಿತಿ ಮತ್ತು ಆರೋಗ್ಯ ಶಿಬಿರ ತರಬೇತಿ ನೀಡುವ ಮೂಲಕ ಸಮುದಾಯವನ್ನ ವಿಶ್ವಾಸಕ್ಕೆ ಪಡೆದು ಶಿಸ್ತುಬದ್ಧ ಆಡಳಿತ ನೀಡಿ ರಾಜ್ಯ ಸರ್ಕಾರದಿಂದ 10 ಲಕ್ಷ ವಿಶೇಷ ಅನುದಾನದ ಪುರಸ್ಕಾರ ಪಡೆದ ಹೆಗ್ಗಳಿಕೆ ನಮ್ಮದಾಗಿದೆ ಎಂದು ಹೇಳಿದರು. ನಮ್ಮ 19-20ನೇ ಸಾಲಿಗೆ ಆಗುವಾಗ ಅದು 57 ಲಕ್ಷ ನಮ್ಮ ಈ ಸಲ ಬಜೆಟ್ನಲ್ಲಿ ಅದು ಆ ಗುರಿಯನ್ನು ನಾವು ತಲುಪಿದ್ದೇವೆ. ಅದು ಅದಕ್ಕಿಂತ ಹೆಚ್ಚಾಗಿದೆ. ಮುಂದಿನ 5 ವರ್ಷ ಪೂರ್ತಿ ಆಗುವಾಗ ಇದು 60 ಲಕ್ಷ ದಾಟ್ತದೆ ಅಂತ ಹೇಳಲಿಕ್ಕೆ ನಿಮಗೆ ಸಂತೋಷ ಆಗ್ತದೆ. ಅದೇ ರೀತಿ ಮೂಲಭೂತ ಸೌಕರ್ಯವಾದಂತಹ ನೀರು ಮುಖ್ಯವಾಗಿ ಅದು ಸಂಪೂರ್ಣ ಗ್ರಾಮದಲ್ಲಿ ಎಲ್ಲೆಲ್ಲ ಬೇಡಿಕೆ ಇತ್ತು ಅಲ್ಲಿ ಪೂರ್ಣವಾಗಿ ತಲುಪಿಸಿದಂಥ ತೃಪ್ತಿ ಕೂಡ ನಮಗಿದೆ. 1,000ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈಗ ಅದರ ಪ್ರಯೋಜನ ಪಡೀತಾ ಇದ್ದಾರೆ. ಅದೇ ರೀತಿ ರಸ್ತೆ ಸೌಕರ್ಯ ಕೂಡ ಅದು ಪ್ರತಿ ಗ್ರಾಮದ ಮೂಲೆ ಮೂಲೆಗೂ ಕೂಡ ಡಾಮರೀಕರಣ ಇರ್ಬೋದು, ಕಾಂಕ್ರೀಟೀಕರಣ ಇರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ನಮ್ಮ ಮಾಜಿ ಸಚಿವರಾದಂಥ ಶ್ರೀ ಬಿ ರಮನಾಥರೈಗಳವರ 70 ಕೋಟಿಗಿಂತಲೂ ಅಧಿಕ ಅನುದಾನ, ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ MS ಮೊಹಮ್ಮದ್ ರವರ ಅನುದಾನ ಮತ್ತು ಗ್ರಾಮ ಪಂಚಾಯತಿನ ಒಟ್ಟು ಈವರೆಗೆ ಗ್ರಾಮ ಪಂಚಾಯತಿನದ್ದು 4,33,54,786 ನಾವು ಖರ್ಚು ಮಾಡಿದ್ದೇವೆ. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸದಸ್ಯ MS ಮೊಹಮ್ಮದ್, ಗ್ರಾಮ ಪಂಚಾಯತ್ ಸದಸ್ಯರಾದ ಪವಿತ್ರ ಪುಂಜ, ಜಯಂತಿಎಸ್ ಪೂಜಾರಿ, ಟಿ ಯೂಸುಫ್ ಉಪಸ್ಥಿತರಿದ್ದರು. 33,54,786